ತೌಡುಗೋಡಿ ಬಂಡಾರಮನೆ ಇವರ ಈ ಪ್ರಾಯೋಜಕತೆ ನಡೆಸಿರುವಂತಹ ಪಾವಂಜೆ ಕ್ಷೇತ್ರ ಇದರ ವತಿಯಿಂದ ನಡೆಯುವಂಥ ಶ್ರೀ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಾಯಲಾಟ ಪ್ರದರ್ಶನಕ್ಕೆ ಪೂರ್ವಭಾವಿಯಾಗಿ ನಾವು ಕರೆದಿರುವಂಥ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲರನ್ನು ಸ್ವಾಗತಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಮಠ ಶ್ರೀ ದುರ್ಗಾಪರಮೇಶ್ವರ ಮಠ ನರಿಂಗಾನ ಇದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀ ನಾರಾಯಣ ಶೆಟ್ಟಿ ಬಂಡಾರಮನೆ ಇವರಿಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಜಯಪ್ರಕಾಶ್ ಶೆಟ್ಟಿಯವರ ಸೋದರ ಮಾವದ ಬಾಲಕೃಷ್ಣ ಶೆಟ್ಟಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಕ್ಯಾಂಪ್ಕೋ ನಿರ್ದೇಶಕರು, ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಮಹೇಶ್ ಚೌಟ ಉಳಿಪಾಡಿಗುತ್ತು ಇವರನ್ನು ಸ್ವಾಗತಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ನಮ್ಮ ವಿವೇಕಾನಂದರೇವರು ನಿತ್ಯಲಕೋಡಿ ಇವರಿಗೆ ಸ್ವಾಗತ. ಹಾಗೆಯೇ ಯಕ್ಷಗಾನದ ಪ್ರಾಯೋಜಕರಾದಂಥ ಜಯಪ್ರಕಾಶ್ ಶೆಟ್ಟಿ ಬಾಬಾ ಬಂಡಾರಮನೆ ಇವರಿಗೆ ಸ್ವಾಗತ. ಹಾಗೆಯೇ ನಮ್ಮ ಮಿತ್ತಮಗರಾಯ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಸದಾಶಿವ ಶೆಟ್ಟಿ ಬಂಡಾರಮನೆ ಇವರಿಗೆ ಸ್ವಾಗತ. ಹಾಗೆ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರಾದಂಥ ಶ್ರೀ ಉಗ್ಗಪ್ಪ ಮಾನೆ ಇವರಿಗೆ ಸ್ವಾಗತ. ಹಾಗೆ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರಾದಂಥ ಪೂವಪ್ಪರವರಿಗೆ ಸ್ವಾಗತ. ಹಾಗೆ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದಂಥ ಉದಯಶಂಕರ್ ಶೆಟ್ಟಿ ಬಲೆತೋಡು ಇವರಿಗೆ ಸ್ವಾಗತ. ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದಂಥ ನವೀನ್ ಶೆಟ್ಟಿ ಮಂಗಲ್ಪಾಡಿ ಇವರಿಗೆ ಸ್ವಾಗತ. ಹಾಗೆ ಯುವಕ ಮಂಡಳದ ಗೌರವಾಧ್ಯಕ್ಷರಾದಂಥ ಹಾಗೆ ನರಿಂಗಾನ ಯುವಕ ಮಂಡಳದಲ್ಲಿ ಹಲವಾರು ವರ್ಷ ಅಧ್ಯಕ್ಷರಾದಂಥ ವಿನೋದ್ ಸ್ವರ ನಿರ್ಮಾಣಿ ಇವರಿಗೆ ಸ್ವಾಗತ. ಹಾಗೆ ಮಹಾಶಕ್ತಿ ಕೇಂದ್ರ ಮಂಜನಾಡಿ ಇದರ ಪ್ರಧಾನ ಕಾರ್ಯದರ್ಶಿಯಾದಂಥ ರಮೇಶ್ ಬೆದುರಡಿಕೆ ಇವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಇಂದಿನ ಈ ಒಂದು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಮಂಡಳಿ ನಾಗೂರು, ಹಾಗೆ ನಮ್ಮ ಬೆಂಬಲೆ ಗೋಪಾಲ್ ಭಟ್ ಇವರು ಕೂಡ ಎಡಂಬಲೆ ಗೋಪಾಲ್ ಭಟ್ ಇವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪಾವಂಜೆ ಮಾಡಿ ನಡೆಯುವಂಥ ಈ ಒಂದು ಯಕ್ಷಗಾನದ ಕುರಿತಾಗಿ ನಮ್ಮ ಹಿರಿಯರು ಶಾಂತಿ ಬೆಳಗ್ಗೆ ಶ್ರೀ ಮಿತ್ತಮಗರಾಯ ದೇವಸ್ಥಾನದ ಮುಕ್ತೇಶ್ವರರು, ಮಠ ಶ್ರೀ ದುರ್ಗಾಪರಮೇಶ್ವರ ಮಠದ ಜೀರ್ಣೋದ್ಧಾರ ಅಧ್ಯಕ್ಷರಾದಂಥ ವಿ ನಾರಾಯಣ ಶೆಟ್ಟಿ ಬಂಡಾರಮನೆಯವರು ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಯಪ್ರಕಾಶ್ ಶೆಟ್ಟಿ ಮತ್ತು ಸಂಗಡಿಗರು ಶ್ರಮಪಟ್ಟು ಈ ವ್ಯವಸ್ಥೆ ಮಾಡಿರುವುದು ಅತ್ಯಂತ ಸಂತೋಷದಾಯಕ ಮತ್ತು ಅವರು ತುಂಬ ಅಭಿನಂದನಾರ್ಹರು. ತೌಡುಗೋಳಿ ಭಾಳ ಹಿಂದಿನ ಕಾಲದಿಂದಲೂ ಇಲ್ಲಿ ವರ್ಷ ಪ್ರತಿ ಒಂದು 3-4 ಆದರೂ ಯಕ್ಷಗಾನ ಆಟ ನಡೆಯುತ್ತಾ ಇತ್ತು. ಆದರೆ ಇತ್ತೀಚೆಗೆ ಕೆಲ ವರ್ಷಗಳಿಂದ ಅದೆಲ್ಲ ಕಾಲಕ್ಕನುಗುಣವಾಗಿ ಸ್ತಬ್ಧವಾಗಿ ಹೋಗಿತ್ತು. ಆದರೆ ಜಯಪ್ರಕಾಶ್ ಶೆಟ್ಟರ ಉತ್ಸಾಹಿ ಮುಂದಾಲೋಚನೆಯಿಂದ ಈ 2ನೇ ವರ್ಷ ಕಳೆದ ವರ್ಷ ಯಶಸ್ವಿಯಾಗಿ ನಡೆದಿದೆ. ಕಾಲಮಿತಿ ಯಕ್ಷಗಾನ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಚಿತ ಯಕ್ಷಗಾನ ಮಂಡಳಿ ಪಾವಂಜೆ ಇವರದ್ದು ಕಾಲಮಿತಿ ಯಕ್ಷಗಾನ ಪ್ರದರ್ಶನ ಅತ್ಯಂತ ಮೇಧಾವಿಗಳಾದ, ವಾಗ್ಮಿಗಳಾದ, ಪ್ರತಿಭಾವಂತರಾದ ವೇಷಧಾರಿಗಳನ್ನು ಒಳಗೊಂಡ ಪಟ್ಟ ಸತೀಶ್ ಶೆಟ್ಟರ ಮುಂದಾಳುತ್ವದಲ್ಲಿ ನಡೆಯುವ ಯಕ್ಷಗಾನ ಅತ್ಯಂತ ಅಪೂರ್ವವಾದ ಒಂದು ಆಟ ಅಂತ ನಾವು ಹೇಳ್ಬೋದು. ಯಕ್ಷಗಾನ ಅಂದರೆ ಬಹುಶಃ ಇದಕ್ಕೆ ಜಾಗತಿಕ ಮಟ್ಟದಲ್ಲೇ ಸ್ಥಾನಮಾನ ಇದೆ. ಅದ್ಭುತವಾದಂಥ ಒಂದು ಕಲೆ, ಇಷ್ಟು ಶಿಸ್ತುಬದ್ಧವಾದ ವ್ಯಾಸಂಗ ಮಾಡಿ ಅಭ್ಯಸಿಸಿ ಮಾಡಬೇಕಾದಂಥ ಆ ಕೆಲಸ, ಆ ಪಾತ್ರ ನಿರೂಪಣೆ ಅದು ಯಕ್ಷಗಾನದಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಾಧ್ಯ. ಅಂತಹ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡುತ್ತಿರುವಂಥ ಜಯಪ್ರಕಾಶ್ ಶೆಟ್ಟರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇನೆ. ಊರವರು ಬಹಳ ಮುತುವರ್ಜಿಯಿಂದ, ಬಹಳ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಕಳೆದ ವರ್ಷವೂ ಯಶಸ್ಸು ಕೋರಿದ್ದಾರೆ, ಭಾಗವಹಿಸಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಇದೇ ಮೈದಾನದಲ್ಲಿ ಸೇರಿದ ಜನಸ್ತೋಮವನ್ನು ನೋಡುವಾಗ ನಮಗೆಲ್ಲ ಆಶ್ಚರ್ಯ ಆಗಿದೆ. ಇಂಥ ಪ್ರಸಂಗ, ಇಂಥ ಒಂದು ಸೇವೆ ಆಟ ನಾಳೆ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಎಲ್ಲರ ಪ್ರೋತ್ಸಾಹ ದೊರೆಯಲಿ, ಮುಂದೆಯೂ ನಿರಂತರವಾಗಿ ಇದು ನಡೆಯುತ್ತಾ ಇರಲಿ ಅಂತೇಳಿ ನಾನು ಹಾರೈಸ್ತೇನೆ. ಪಾವಂಜೆ ಕೊಟ್ಟಿದ್ದು ಹೇಳಿದರೆ ಪಾವಂಜೆ ಮೇಲೆ ಯಕ್ಷಗಾನ ಯಾವಾಗ ಪ್ರದರ್ಶನ ಎಂಬುದು ಅಷ್ಟು ಪ್ರಚಾರ ಸಹ ಇದೆ. ಹಾಗೆ ನೇರ ಪ್ರಸಾರದಲ್ಲಿ ನಾವು ಕೊಟ್ಟಿದ್ದೇವೆ. ಕಳೆದ ಬಾರಿಯ ಅವರ ಪ್ರದರ್ಶನ ನೋಡಿ ಜನ ಕಾತರರಾಗಿದ್ದಾರೆ. ಈಗ ನಮಗೆ ನಮ್ಮ ನರಿಂಗಾನ ಈ ವ್ಯಾಪ್ತಿಯಲ್ಲಿ 2-3 ಗ್ರಾಮಕ್ಕೆ, ಬಾಳೆಪುಣಿ ಕೈರಂಗಲ ನರಿಂಗಾನ ಗ್ರಾಮಕ್ಕೆ, ಪಕ್ಕದ ವರ್ಕಾಡಿ ಗ್ರಾಮಕ್ಕೆ ಇದೊಂದು ನಾಡ ಹಬ್ಬ ಥರ ಆಗಿದೆ. ಭಾಗವತರನ್ನ ಸೇರಿಕೊಂಡು ರಾಧಾಕೃಷ್ಣ ನಾಡ ಮಧೂರು, ಹಾಗೆ ಸಂತೋಷ್ ಕುಮಾರ್ ಮಾನ್ಯ, ರಾಕೇಶ್ ರೈ ಯಕ್ಷಗುರು, ರಾಕೇಶ್ ರೈ ಅಡ್ಕ, ಈ 3 ಖ್ಯಾತ ಕಲಾವಿದರನ್ನು ಸನ್ಮಾನಿಸಲಿದ್ದೇವೆ. ಹಾಗೆ ಸನ್ಮಾನದ ಜೊತೆಯಲ್ಲಿ ಇಲ್ಲಿ ಬಂದಂಥ ಎಲ್ಲ ಕಲಾ ಪೋಷಕರಿಗೆ, ಕಲಾಭಿಮಾನಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ಜಯಪ್ರಕಾಶ್ ಶೆಟ್ಟಿ ಬಂಡಾರಮನೆಯವರು ಏರ್ಪಡಿಸಿದ್ದಾರೆ. ನಮ್ಮ ಕ್ಷೇತ್ರದ ಶಾಂತಿ ಬೆಳಗ್ಗೆ ಜಾತ್ರೆ ಸಮಯದಲ್ಲಿ ಸಹ
ಅವರು ಅವರ ತಾತನ ಸ್ಮರಣಾರ್ಥ ಬಂಡಾರಮನೆ ಭೋಜಶೆಟ್ಟಿಯವರ ಸ್ಮರಣಾರ್ಥ ಕಳೆದ 9 ವರ್ಷಗಳ ನಿರಂತರವಾಗಿ ಅನ್ನದಾನ ಮಾಡ್ತಾ ಬಂದಿದ್ದಾರೆ. ಆ ಒಂದು ಕ್ರಿಯೆಯನ್ನು ಆ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಯಕ್ಷಗಾನ ರಂಗದಲ್ಲೂ ಬಹಳ ವಿಜೃಂಭಣೆಯಿಂದ ನಿರ್ವಹಿಸಬೇಕು, ಅದ್ದೂರಿಯಾಗಿ ಕಾಣಬೇಕು, ಬಂದವರಿಗೆ ಹಸಿವು ಇರಬಾರದೆಂಬ ಕಾರಣದಿಂದ ಬೇಕಾದಂಥ ತಿಂಡಿ ಪದಾರ್ಥಗಳು, ಚಹಾ ತಿಂಡಿ, ಲಘುಪಹಾರ ಜೊತೆಯಲ್ಲಿ ಅನ್ನದಾನ ವ್ಯವಸ್ಥೆ ಸಹ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಲಾಭಿಮಾನಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ನೀಡಬೇಕು. ಮುಂದಕ್ಕೆ ನಮಗೆ ಇನ್ನಷ್ಟು ಈ ಒಂದು ಅವರ ಪಾತ್ರಗಳು ಯಾವ ರೀತಿ ನೀವು ಬಂದು ನೋಡಬೇಕು. ಯಾಕೆಂತ ಹೇಳಿದ್ರೆ ಕೆಲವು ಪ್ರಸಂಗವನ್ನು ನಾವು ಆಯ್ದುಕೊಳ್ಳುವುದೇ ಬಹಳ ಕಷ್ಟದಲ್ಲಿ. ಇಲ್ಲಿಗೆ ಈ ಬಾರಿ ನಾವು ಬಪರಾಳ ಕ್ಷೇತ್ರವನ್ನು ಆಯ್ದುಕೊಂಡಿದೆ, ಕಳೆದ ಬಾರಿ ತ್ರಿಜನ್ಮ ಮೋಕ್ಷವನ್ನು ಆಯ್ದುಕೊಂಡಿದೆ. ಅಂದರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಪಾತ್ರಗಳ ಬಗ್ಗೆ ಜನರು ನಿರೀಕ್ಷೆ ಇಟ್ಟುಕೊಳ್ತಾರೆ. ಹೊರಗಡೆ ಈಗ ಕೇವಲ ರಂಗಸ್ಥಳದಿಂದ ಹೊರಗಡೆ ಬಂದು ಸ್ವಲ್ಪ ಆಟ ಆಡುವುದೆಲ್ಲ ತುಂಬ ಇಷ್ಟಪಡ್ತಾರೆ. ಆ ಕಾರಣದಿಂದ ನಾವು ಬಪರಾಳ ಕ್ಷೇತ್ರ ಮಹಾತ್ಮೆಯನ್ನು ಆಯ್ದುಕೊಂಡಿದ್ದೇವೆ. ಬಹಳ ನಿರೀಕ್ಷೆ ಇದೆ. ಕಲಾವಿದರು, ಕಲಾಭಿಮಾನಿಗಳು ಈಗಾಗಲೇ ಪ್ರಚಾರ ಪಡೆದುಕೊಂಡ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಕಲಾ ಪೋಷಕರ ಸಹಕಾರ ಇದೆ. ಹಾಗೆ ನಮ್ಮ ಈ ಯಕ್ಷಗಾನಕ್ಕೆ ಯುವಕ ಮಂಡಲದ ಸದಸ್ಯರದ್ದು ಎಲ್ಲ ಪೂರ್ಣ ಪ್ರಮಾಣದ ಸಹಕಾರ ಇದೆ. ಹಾಗೆ ಅವರದ್ದು ಮತ್ತೊಂದು ವಿಶೇಷವಾದ ಕೊಡುಗೆ ಏನೆಂದರೆ, ತನ್ನ ಯಕ್ಷಗಾನಕ್ಕೆ ಬಂದಂಥ ಯಾರು ಸ್ವಯಂ ಸೇವಕರಾಗಿ ಈ ಒಂದು ಕಾರ್ಯಕ್ಕೆ ಸಹಕರಿಸ್ತಾರೆ ಅವರಿಗೆ ಧೋತಿ ಮತ್ತು ಒಂದು ಶಾಲನ್ನು ಕೊಡುವ ಮೂಲಕ ಪ್ರತಿಯೊಬ್ಬ ಕಲಾ ಪೋಷಕರನ್ನು, ಸ್ವಯಂ ಸೇವಕರನ್ನು, ಕಾರ್ಯಕರ್ತರನ್ನು ಗೌರವಿಸುವಂಥ ಕ್ರಮ ಅಂತ ಇಟ್ಕೊಂಡು ಬಂದಿದ್ದಾರೆ. ಆ ಗೌರವದ ಹಿನ್ನೆಲೆಯಲ್ಲಿ ಇದೀಗ ಸಾಂಕೇತಿಕವಾಗಿ ಒಂದು 10 ಮಂದಿಗೆ ಧೋತಿ ಮತ್ತು ಶಾಲನ್ನು ನಮ್ಮ ಅತಿಥಿಗಳು ವಿತರಿಸಬೇಕಾಗಿ ಜಯಪ್ರಕಾಶ್ ಶೆಟ್ಟಿ ಅವರ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಈ ಮೇಳ ಕಳೆದ ವರ್ಷ ಹೊರಟದ್ದು ಶುಭ ಮುಹೂರ್ತದಲ್ಲಿ ಹೊರಟ ತಕ್ಷಣ ಪ್ರಥಮ ವಾರದಲ್ಲಿಯೇ ನಮ್ಮ ಇಲ್ಲಿ ಜಯಪ್ರಕಾಶ್ ಶೆಟ್ಟಿಯವರು ನಮ್ಮ ಗ್ರಾಮದ ತೌಡುಗೋಲಿಯಲ್ಲಿ ಒಂದು ಭವ್ಯವಾದ ಯಕ್ಷಗಾನ ಸಮಾರಂಭವನ್ನು ಏರ್ಪಡಿಸಿದ್ರು. ನಾ ಭೂತೋ ನಾ ಭವಿಷ್ಯತಿ ಎಂಬಂತೆ ಸಹಸ್ರಾರು ಸಂಖ್ಯೆಯ ಯಕ್ಷಗಾನ ಪ್ರೇಮಿಗಳು ಇದಕ್ಕೆ ಆಗಮಿಸಿದ್ದರು. ಈ ಭಾಗದಲ್ಲಿ ಈಗ ಹನುಮಗಿರಿ ಮೇಳವನ್ನು ಬಿಟ್ಟರೆ ಬೇರೆ ಯಾವುದೇ ಮೇಳದ್ದು ಈಗ ಮುಡಿಪು ಈ ಭಾಗದಲ್ಲಿ ಅಷ್ಟು ಯಕ್ಷಗಾನ ಪ್ರದರ್ಶನಗಳು ಆಗ್ತಾ ಇಲ್ಲ. ನಮ್ಮ ನಾರಾಯಣ ಶೆಟ್ಟರು ಹೇಳಿದ್ದಂತೆ ಈ ತೌಡುಗೋಲಿಯಲ್ಲಿ ಹಿಂದೆ ನಿರಂತರವಾಗಿ ವರ್ಷಕ್ಕೆ ಒಂದು 7-8, ನಾವು ಚಿಕ್ಕ ಮಕ್ಕಳಿರುವಾಗ 7-8-9 ಯಕ್ಷಗಾನ ಬಯಲಾಟಗಳು ಆಗ್ತಿದ್ದವು. ಈಗ ಏನು ಕಾರ್ಯಕ್ರಮ ಸ್ವಲ್ಪ ವರ್ಷದಲ್ಲಿ ಇದರ ಬಗ್ಗೆ ಯಾರು ಆಸಕ್ತಿ ತಗೊಳ್ಳದೇ ಇದ್ದ ಕಾರಣ ಈಗ ನಡೆಯುತ್ತೇ ಇಲ್ಲ. ಆದರೆ ಕಳೆದ ವರ್ಷದಿಂದ ಈಗ 2ನೇ ವರ್ಷ ಇವರು ಜಯಪ್ರಕಾಶ್ ಶೆಟ್ಟಿಯವರು ನಮ್ಮ ಮಿತ್ರರು. ಇವರು ಮುಂಬೈಲಿ ಇದ್ದಾಗ ಸಹ ಯಕ್ಷಗಾನಕ್ಕೆ ತುಂಬ ಒಂದು ಸಪೋರ್ಟ್ ಮಾಡ್ತಂಥ ವ್ಯಕ್ತಿ ಇವರು. ಈಗ 2ನೇ ಸಲ ಒಂದು ಶಿಸ್ತುಬದ್ಧವಾಗಿ ಸ್ವಯಂ ಸೇವಕರಿಗೆ ಒಂದು ಸಮಾನವಾಗಿ ಒಂದು ಧೋತಿ ಮತ್ತು ಪಂಚದ ವ್ಯವಸ್ಥೆ, ಮತ್ತಂತ ಬಂದಂಥವರಿಗೆ ಒಂದು ಊಟದ ವ್ಯವಸ್ಥೆ, ಎಷ್ಟು ಸಾವಿರ ಜನ ಆದರೂ ಸಹ ಈ ಸಲ ಊಟ ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಈ ಅತಿ ವಿಜೃಂಭಣೆಯಿಂದ ಆಗುವಂಥ ಈ ಯಕ್ಷಗಾನ ಬಯಲಾಟಕ್ಕೆ ನಾವು ಊರವರು ಮತ್ತು ಇಲ್ಲಿರುವಂಥ ಯುವಕ ಮಂಡಲದವರೆಲ್ಲ ತುಂಬ ನಾವು ಅದಕ್ಕೆ ಅನುಕೂಲಕರವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮ ಕಳೆದ ವರ್ಷ ಈ ಗ್ರೌಂಡ್ನಲ್ಲಿ ಯಕ್ಷಗಾನ ನಡೆದಿದೆ. ಆದರೆ ಈ ಗ್ರೌಂಡ್ನಲ್ಲಿ ಈ ಸರ್ತಿ ನಮ್ಮ ಸೊಸೈಟಿಯ ಉದ್ಘಾಟನೆ ಇರುವುದರಿಂದ ನಮ್ಮ ಅಂಗನವಾಡಿಯ ಪಕ್ಕದ ಗ್ರೌಂಡ್ನಲ್ಲಿ ನಡೀತಾ ಇದೆ. ಇದು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ ನಾವು ಇದಕ್ಕೆ. ಅದಕ್ಕಾಗಿ ನಾವೆಲ್ಲ ಈಗ ಎಲ್ಲ ಕಡೆಯಲ್ಲಿ ಇವರು ಒಂದು 10, 20, 30 ಫ್ಲೆಕ್ಸ್ಗಳನ್ನು ದೇರ್ಲಗಟ್ಟೆ ಇರಲಿ, ನಾಟಕ ಇರಲಿ, ಮುಡಿಪಿ ಇರಲಿ, ಯಕ್ಷಗಾನ ಆಸಕ್ತಿ ಇರುವಂಥ ಕಡೆಯಲ್ಲಿ ಅಳವಡಿಸಿ, ಅದರಲ್ಲದೆ ಈಗ ನಿಮ್ಮ ಮಾಧ್ಯಮ ಮಿತ್ರರನ್ನು ಸಹ ಕರೆಸಿ ಈ ಟಿವಿಯಲ್ಲಿ ಬರುವ ಹಾಗೆ ಮಾಡಿ ಇನ್ನಷ್ಟು ಜನ ಬರುವ ಹಾಗೆ ಆಗಬೇಕು. ನಮ್ಮ ತೌಡುಗೋಲಿ ಹೀಗೆ ಒಂದು ನಿರಂತರ ಒಂದು ಯಕ್ಷೋತ್ಸವದ ರೀತಿಯಲ್ಲಿ ಆಗುವ ಹಾಗೆ ಆಗಬೇಕು ಅಂತ ಒಂದು ಶುಭ ಹಾರೈಕೆ. ಅದಲ್ಲದೆ ಇವರಂಥ ತುಂಬ ಮನಸ್ಸಿನ ವ್ಯಕ್ತಿಯವರು ಇನ್ನೂ ಸಹ ನಮ್ಮ ಗ್ರಾಮದಲ್ಲಿ ಹುಟ್ಟಿ ಬರಬೇಕು. ಇವರು ಬಂಡಾರ ಮನೆಯ ಒಂದು ಕುಟುಂಬಸ್ಥರು. ಇಂಥ ವ್ಯಕ್ತಿಗಳಿಗೆ ನಾವು ಆದಷ್ಟು ಸಪೋರ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಅದಲ್ಲದೆ ಈ ವರ್ಷದ ಯಕ್ಷಗಾನವು ಅತಿ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯಲಿ ಅಂತ ನಾನು ತುಂಬ ಹಾರೈಕೆ ಮಾಡ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಕರ್ನಾಟಕ, ಯಕ್ಷಗಾನಂ ಗೆಲ್ಗೆ. ಆ ಕಡೆ ಈ ಕಡೆ ಯೋಚಿಸಲಿಲ್ಲ ಅವರು. ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಈ ಒಂದು ಯಕ್ಷಗಾನ ನಡೆಯಲಿಕ್ಕಿದ್ದು, ಈ ರೀತಿ ನಾವು ಸನ್ಮಾನ ಮಾಡ್ತಾ ಹೋದಾಗೆ ಕಲಾವಿದರು ಸಹ ಇನ್ನಷ್ಟು ಅವರಿಗೆ ಪ್ರೋತ್ಸಾಹ ಸಿಕ್ಕಾಗ ಮತ್ತಷ್ಟು ಕಲೆಯನ್ನು ವಿಜೃಂಭಿಸ್ತಾರೆ ಅಂತೇಳಿ ಎಲ್ಲ ಸದಸ್ಯರಿಂದಲೂ ಸಹಕಾರ ಸಿಕ್ಕ ನಿರೀಕ್ಷೆ ನಾವಿದ್ದೇವೆ. ಕಳೆದ ಬಾರಿ ಸಹ ಬಹಳ ವಿಜೃಂಭಣೆ ನಡೆಯಲಿಕ್ಕೆ ಯುವಕ ಮಂಡಲದ ಸಹಕಾರ ತುಂಬ ಇದೆ. ರಂಗವನ್ನು, ಈ ಮೈದಾನವನ್ನು ಸ್ವಲ್ಪ ದೂರ ಅಂಗನವಾಡಿ ಬಳಿಗೆ ನಾವು ಶಿಫ್ಟ್ ಮಾಡಬೇಕಾಯಿತು. ಆದರೆ ಈ ತೌಡುಗೋಳಿದೊಂದು ಮಣ್ಣಿದ್ದು ಏನು ಪ್ರಭಾವ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಕಲೆ ಇರಲಿ ಅದು ಯಶಸ್ವಿ. ಇಲ್ಲಿ ಯಾರಾದರೂ ಒಬ್ಬ ಪಾತ್ರಧಾರಿ ಮೊದಲ ಬಾರಿಗೆ ಬಣ್ಣ ಹಚ್ಚಿ ಹೋದವ ಅವ ಉತ್ತಮ ಹೆಸರನ್ನು ಪಡ್ಕೊಂಡು ಬಂದಿದ್ದಾನೆ. ಅದೇ ರೀತಿ ಇಲ್ಲಿ ಬಂದಂಥ ಕಲಾವಿದರಿಗೂ ಒಳ್ಳೆ ರೀತಿಯಲ್ಲಿ ಸಹಕಾರ ಸಿಕ್ಕಿದೆ.
ನಾಳೆ ನಡೆಯುವಂಥ ಈ ಒಂದು ಯಕ್ಷಗಾನ ಸಮಾರಂಭಕ್ಕೆ, ಯಕ್ಷಗಾನ ಬಯಲಾಟ ಪ್ರದರ್ಶನಕ್ಕೆ ಎಲ್ಲ ಕಲಾಭಿಮಾನಿಗಳು ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಧನ್ಯವಾದ. ನೇರವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಂತ ಲಕ್ಷ್ಮಣಯ್ಯನ ಕಾಂತ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಾಗೆ ಮುಖ್ಯ ಭಾಷಣವನ್ನು ಮಾಡಿದಂಥ ನಮ್ಮ ಭಂಡಾರಮನೆಯ ನಾರಾಯಣ ಶೆಟ್ಟಿ ಇವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಒಂದೇ ಮಾತಿನ ಹೇಳೋದಾದರೆ ಬಾಲಕೃಷ್ಣ ಶೆಟ್ಟಿ ಅವರಿಗೆ, ಮಹೇಶ್ ಅವರಿಗೆ, ಚಂದ್ರಕೃಷ್ಣ ಶೆಟ್ಟಿ ಅವರಿಗೆ, ರಮೇಶ್ ಬೆದರಡಿಕೆ ಅವರಿಗೆ, ನವೀನ್ ಶೆಟ್ಟಿ ಅವರಿಗೆ, ಗೋಪ ಕಡಂಬಾರವರಿಗೆ, ವಿವೇಕಾನಂದ ರೈ ಅವರಿಗೆ, ಯಕ್ಷಗಾನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂಥ ಬಾಬಾ ಯಾನೆ ಪ್ರಕಾಶ್ ಶೆಟ್ಟಿ ಇವರಿಗೆ, ಹಾಗೆ ನಮ್ಮ ಸದಾಶಿವ ಭಂಡಾರ ಮನೆಯವರಿಗೆ, ಉಗ್ಗಪ್ಪ ಮಾನೆಯವರಿಗೆ, ಗೋಪಾಲ್ ಭಟ್ ಅವರಿಗೆ, ಉದಯಶಂಕರ ಬಲಿತೋಡವರಿಗೆ ಹಾಗೂ ನಮ್ಮ ಯೋಕೊಂಡದ ಗೌರವ ವಿನೋದ್ ಸರ್ನ ನಿರ್ಮಾಡಿ ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸುತ್ತೇನೆ.